ಅಂತರಂಗದ ಮೃದಂಗ, ಅನಿತಾ ಪಿ ಪೂಜಾರಿ ತಾಕೋಡೆ ಇವರ ಕವನ ಸಂಕಲನ. ಈ ಕವನ ಸಂಕಲನಕ್ಕೆ ಡಾಕ್ಟರ್ ವಸಂತಕುಮಾರ ಪೆರ್ಲಾ ಅವರು ಮುನ್ನುಡಿ ಬರೆಯುತ್ತಾರೆ. ಡಾಕ್ಟರ್ ವಸಂತಕುಮಾರ ಪೆರ್ಲಾ ಅವರು ಮುನ್ನುಡಿಯಲ್ಲಿ ಈ ರೀತಿಯಾಗಿ ಬರೆಯುತ್ತಾರೆ: ಭಾಷೆಯನ್ನು ಸಂಯಮದಿಂದ ಎಚ್ಚರದಿಂದ ಬಳಸುವ ಪ್ರಜ್ಞಾಪೂರ್ವಕವಾದ ಪ್ರಯತ್ನವೊಂದು ಇಲ್ಲಿನ ಬಹುತೇಕ ರಚನೆಗಳಲ್ಲಿ ಕಂಡುಬರುತ್ತದೆ. ಈ ಕಾಳಜಿಯೇ ಬಹುತೇಕ ಕವಿತೆಗಳ ಸಹಜ ಅರಳುವಿಕೆಯಲ್ಲಿ ಗಾಂಭೀರ್ಯವಾದ ಕಾವಲು ಭಟರಂತೆ ಕಾವಲು ನಿಂತ ಅಂಶ. ಕವನಗಳ ಆಯ್ಕೆಯಲ್ಲಿ ಒಂದು ರುಚಿಶುದ್ಧಿಯನ್ನು, ಸಮಕಾಲೀನ ಅರಿವನ್ನು ಗುರುತಿಸುವ ಶಕ್ತಿಯನ್ನು ಕಾಣಬಹುದು. ಅನಿತಾ ಪೂಜಾರಿ ತಾಕೋಡೆ ಬರವಣಿಗೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಕವಯತ್ರಿ. ಅವರ ಭಾವ, ಭಾಷೆ, ಆಶಯಗಳು ಯಾವುದೋ ಒಂದು ನೆಲೆಯಲ್ಲಿ ಬೇರೇನನ್ನೋ ಮಿಡಿಯಲು ತವಕಿಸುತ್ತಿರುವಂತೆ ಗೋಚರವಾಗುತ್ತದೆ. ಅವು ಏಕತ್ರಗೊಂಡು ಇನ್ನಷ್ಟು ನಿಖರವಾಗಿ, ಹರಿತವಾಗಿ ಒಡಮೂಡಬೇಕಾಗಿದೆ. ಅಂತಹ ಪ್ರಯತ್ನದಲ್ಲಿ ಈ ಕವಯತ್ರಿ ಇದ್ದಾರೆ ಎಂಬುದು ಸಂತೋಷ ಪಡುವ ಸಂಗತಿಯಾಗಿದೆ. ಇದು ಡಾಕ್ಟರ್ ವಸಂತಕುಮಾರ ಪೆರ್ಲಾ ಅವರು ಮುನ್ನುಡಿಯಲ್ಲಿ ಈ ಕವನ ಸಂಕಲನದ ಬಗ್ಗೆ ಹೇಳಿರುವ ಮಾತುಗಳು. ಇನ್ನು ಡಾಕ್ಟರ್ ಬಿ ಜನಾರ್ದನ ಭಟ್ ಅವರು ಈ ಕವನ ಸಂಕಲನಕ್ಕೆ ಬೆನ್ನುಡಿಯಲ್ಲಿ ಈ ರೀತಿಯಾಗಿ ಬರೆಯುತ್ತಾರೆ: ಅನಿತಾ ಪೂಜಾರಿಯವರು ಬರೆಯುವ ಕವಿತೆಗಳು ಬದುಕನ್ನು ಪ್ರೀತಿಸುವ ಕವಿತೆಗಳು. ಅವು ಯಾವುದೇ ವ್ಯಕ್ತಿಯನ್ನು ಉದ್ದೇಶಿಸಿ ಬರೆದ ಕವಿತೆಗಳಲ್ಲ. ಋತುಗೀತೆಗಳನ್ನು, ಪ್ರಕೃತಿ ಗೀತೆಗಳನ್ನು, ಸೂರ್ಯ, ಚಂದ್ರ, ಹಕ್ಕಿಗಳನ್ನು ಕುರಿತು ಅವರು ಬರೆದಿರುವ ಕವಿತೆಗಳು ಅವರು ಬದುಕನ್ನು ಹೊಸ ಬಗೆಯ ನವೋದಯ ಪ್ರಜ್ಞೆಯಲ್ಲಿ ಗ್ರಹಿಸಿ ಭಾಷೆಗೆ ಭಾವರೂಪವನ್ನು ಕೊಟ್ಟಿರುವ ಮಾದರಿಗಳಾಗಿವೆ. ವ್ಯಕ್ತಿಗಳ ಬಗ್ಗೆ ಆಗಲಿ, ಸನ್ನಿವೇಶಗಳ ಕುರಿತಾಗಲಿ ಅವರು ಬರೆಯುವ ಕವಿತೆಗಳು ಸಾಮಾನ್ಯೀಕರಣಗೊಂಡು ಸಾರ್ವಕಾಲಿಕ, ಸಾರ್ವಜನಿಕ ಭಾವಗಳನ್ನು ಮೀಟುತ್ತವೆ. ಈ ಕಾರಣಗಳಿಂದ ಅನಿತಾ ಪೂಜಾರಿಯವರು ಯುವ ತಲೆಮಾರಿನ ಮಹತ್ವದ ಕವಯತ್ರಿಯಾಗಿದ್ದಾರೆ. ಇದು ಡಾಕ್ಟರ್ ಬಿ ಜನಾರ್ದನ ಭಟ್ ಅವರು ಬೆನ್ನುಡಿಯಲ್ಲಿ ಬರೆಯುವಂಥ ಮಾತುಗಳು. ನಮಸ್ಕಾರ. ಬುಕ್ ಟಾಕ್, ಇದು ಪುಸ್ತಕದ ಮಾತು. ಇವತ್ತಿನ ನಮ್ಮ ಮುಖ್ಯ ಅತಿಥಿ ಅನಿತಾ ಪಿ ಪೂಜಾರಿ ತಾಕೋಡೆ ಅವರು ಮುಂಬೈಯಿಂದ ಬಂದಿದ್ದಾರೆ. ಅನಿತಾ ಪೂಜಾರಿ ಅವರನ್ನು ನಾನು ಸಮಸ್ತ ಓದುಗರ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಮೇಡಮ್. ನಮಸ್ತೆ. ಅನಿತಾ ಪೂಜಾರಿ ಅವರ ಅಂತರಂಗದ ಮೃದಂಗ ಅನ್ನುವ ಕವನ ಸಂಕಲನದ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಅಂತರಂಗದ ಮೃದಂಗ ಅಂತ ಈ ಒಂದು ಕವನ ಸಂಕಲನವನ್ನು ಅಭಿಜಿತ್ ಪ್ರಕಾಶ್ನ ಮುಂಬೈ ಇವರು ಪ್ರಕಟಿಸಿದ್ದಾರೆ. ಈ ಕೃತಿಯ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ. ಈ ಕೃತಿಯ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಅನಿತಾ ಪೂಜಾರಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಒಂದು ಪರಿಚಯದ ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ಇಟ್ಟು ಆಮೇಲೆ ಮಾತುಕತೆಯನ್ನು ಮುಂದಕ್ಕೆ ಕೊಂಡೋಗ್ತೇನೆ. ಅನಿತಾ ಅವರು ಮೂಲತಃ ಮಂಗಳೂರು ಜಿಲ್ಲೆಯ ಮೂಡಬಿದಿರೆಯವರು. ಇವತ್ತು ಅಂತ ಹೇಳಿದರೆ ಸುದೀರ್ಘ ಕಾಲದಿಂದ ಮುಂಬೈಯಲ್ಲಿ ನೆಲೆಸಿದ್ದಾರೆ. ಸಾಮಾನ್ಯವಾಗಿ ಎಷ್ಟು ವರ್ಷ ಆಗಿರ್ಬೋದು, ಮುಂಬೈಯಲ್ಲಿ 22 ವರ್ಷಗಳಿಂದ ಅವರು ಮುಂಬೈಯಲ್ಲಿ ನೆಲೆಸಿದ್ದಾರೆ. ಮುಂಬೈಯಲ್ಲಿದ್ದುಕೊಂಡು ಕನ್ನಡ ಮತ್ತು ತುಳು ಸಾಹಿತ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಿತಾ ಅವರು ಮೂಲತಃ ಮೂಡಬಿದಿರೆಯವರು. ಮೂಡಬಿದಿರೆ ಸಮೀಪದ ತಾಕೋಡೆ ಎಂಬ ಗ್ರಾಮದವರು. ಊರಿನಲ್ಲಿ PUC ವಿದ್ಯಾಭ್ಯಾಸ ಮುಗಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಬಳಿಕ ಪತಿ ಪದ್ಮನಾಭ್ ಅವರೊಡನೆ ಮುಂಬಯಿಯ ನಿವಾಸಿಯಾದರು. 16 ವರ್ಷಗಳ ನಂತರ, ಇದು ಬಾರಿ ಗಮನವಿಟ್ಟು ಕೇಳಬೇಕಾದದ್ದು, 16 ವರ್ಷಗಳ ನಂತರ ಮತ್ತೆ ಕಲಿಯುವ ಮನಸ್ಸಾಗಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ BA ಪದವಿಯನ್ನು ಪಡೆದರು. ನಂತರ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ MA ಕನ್ನಡದಲ್ಲಿ ಪ್ರಥಮ ರ್ಯಾಂಕ್ ಪಡೆದರು. ಚೊಚ್ಚಲ MB ಕುಕ್ಯಾನ್ ಚಿನ್ನದ ಪದಕವನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಗಳಿಸಿ ತನ್ನ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಮತ್ತು ಇವಾಗ ಅವರು PhD ಮಾಡ್ತಾ ಇದ್ದಾರೆ. ಮುಂಬಯಿಯ ಬಿಲ್ಲವರ ಸಾಂಸ್ಕೃತಿಕ ವಿಚಾರವಾಗಿ 150 ವರ್ಷಗಳ ಇತಿಹಾಸ ಇದೆ ಮುಂಬೈಯಲ್ಲಿ ಬಿಲ್ಲವರು. ಇದರ ಬಗ್ಗೆ ಅವರು PhD ಅಧ್ಯಯನ ಮಾಡ್ತಾ ಇದ್ದಾರೆ. ಅನಿತಾ ಅವರ ಕೃತಿಗಳ ಬಗ್ಗೆ, ಲೇಖನಗಳ ಬಗ್ಗೆ ಹೇಳೋದಾದರೆ, ಅನಿತಾ ಅವರು ಬಹುಭಾಷಿಕ ಸಂವೇದನೆ ತುಳುವಿನಲ್ಲೂ ಬರೀತಾರೆ, ಕನ್ನಡದಲ್ಲೂ ಬರೀತಾರೆ. ಕಾಯುತ್ತಾ ಕವಿತೆ ಅನ್ನುವಂಥ ಅವರ ಕವನ ಸಂಕಲನ ಮತ್ತು ಅಂತರಂಗದ ಮೃದಂಗ ನಾವು ಇವತ್ತು ಮಾತಾಡ್ತಾ ಇರುವಂಥ ಕೃತಿ ಅದು. ತುಳುವಿನಲ್ಲಿ ಮರಿಯಲದ ಮದಿಮಾಲು ತುಳು ಕವನ ಸಂಕಲನ.
ಆಮೇಲೆ ಸವ್ಯಸಾಚಿ ಸಾಹಿತಿ, ಅದು MA ಸಂಪ್ರಬಂಧ. ಆಮೇಲೆ ಅವರ ಕೃತಿಗಳಿಗೆ ಬಂದಂಥ ಪುರಸ್ಕಾರಗಳು, ಪ್ರಶಸ್ತಿಗಳ ಬಗ್ಗೆ ಒಂದೆರಡು ವಿಚಾರಗಳು. ನಾವು ಇವತ್ತು ಮಾತನಾಡಲಿಕ್ಕೆ ಇರುವಂಥ ಈ ಅಂತರಂಗದ ಮೃದಂಗ, ಈ ಕೃತಿಗೆ ಕೂಡ ಪ್ರಶಸ್ತಿ ಬಂದಿರುವಂಥದ್ದು. ಅದು ಶ್ರೀಮತಿ ಸುಶೀಲಾ S. ಶೆಟ್ಟಿ ಸ್ಮಾರಕ ಕಾವ್ಯ ಪ್ರಶಸ್ತಿ, ಶಿಕಾರಿಪುರ, 2016ರಲ್ಲಿ ಈ ಕೃತಿಗೆ ಪ್ರಶಸ್ತಿ ಬಂದಿರ್ತದೆ. ಮತ್ತು ಸುಬಿ ಪಬ್ಲಿಕೇಶನ್ಸ್ ಅವರು ಕೂಡ ಮಾಡುವಂಥ ಅಲ್ಲಮ ಸಾಹಿತ್ಯ ಪ್ರಶಸ್ತಿ 2018ರಲ್ಲಿ ಲಭಿಸಿದೆ. ಆಮೇಲೆ ಮಹಾರಾಷ್ಟ್ರದ ನವಚಿಂತನ ಸಂಸ್ಥೆಯ ಕವಿರತ್ನ ಪುರಸ್ಕಾರ 2012-13ರಲ್ಲಿ, ಮುಂಬಯಿಯ ಕಲಾಜಗತ್ತು ಸಂಸ್ಥೆಯಿಂದ ದಿವಂಗತ ಗೋಪಾಲಕೃಷ್ಣ ಸ್ಮಾರಕ ಪ್ರಶಸ್ತಿ ಬಂದಿದೆ. ಡೊಂಬಿವಿಲಿ ತುಳುಕೂಟ, ಆಮೇಲೆ ಡೊಂಬಿವಿಲಿ ತುಳುಕೂಟದ ತುಳುಸಿರಿ ಪ್ರಶಸ್ತಿ ಕೂಡ ಬಂದಿದೆ. ಕನ್ನಡ ಕವಿವಾಣಿ ಪತ್ರಿಕಾ ಬಳಗದ ವತಿಯಿಂದ ಕಾವ್ಯಸಿರಿ ಪ್ರಶಸ್ತಿ ಇವರಿಗೆ ಲಭಿಸಿರುವಂಥದ್ದು. ಈ ರೀತಿಯಾಗಿ ನಾಡಿನ ಅನೇಕ ಸಂಘ ಸಂಸ್ಥೆ ಸಾಹಿತ್ಯ ಕೂಟಗಳಿಂದ ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾದವರು ಅನಿತಾ ಪಿ ತಾಕೋಡೆ ಪೂಜಾರಿ ತಾಕೋಡೆ ಅವರ ಅಂತರಂಗದ ಮೃದಂಗ ಅನ್ನುವ ಈ ಕವನ ಸಂಕಲನದ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಒಂದು ಕೃತಿಗೆ ಬೆನ್ನುಡಿಯನ್ನು ಹಿರಿಯ ಸಾಹಿತ್ಯ ವಿಮರ್ಶಕರಾಗಿರುವಂಥ ಡಾಕ್ಟರ್ ಜನಾರ್ದನ ಭಟ್ ಅವರು ಬರೆದಿದ್ದಾರೆ. ಮತ್ತು ಈ ಒಂದು ಕೃತಿಗೆ ಮುನ್ನುಡಿಯನ್ನು ವಸಂತ್ ಕುಮಾರ್ ಪೆರ್ಲಾ ಅವರು, ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಮೇಡಮ್, ಅದೇ ಅಂತರಂಗದ ಮೃದಂಗ ಬಗ್ಗೆ ಯಾವ ಸಂದರ್ಭದಲ್ಲಿ ಅಂತರಂಗದ ಮೃದಂಗ ಹುಟ್ಟಿತ್ತು? ಈ ಊರನ್ನು, ಹಳ್ಳಿಯನ್ನು ಬಿಟ್ಟು ನಾನು ಮುಂಬೈ ನಗರಕ್ಕೆ ಹೋದಾಗ ಇಲ್ಲಿ ನನಗೆ ಅಂದರೆ ತುಂಬ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿದೆ, ಅಂದರೆ 18 ವರ್ಷದಲ್ಲಿ ಮದುವೆ ಆಗಿದೆ. ಅಲ್ಲಿ ನಗರದ ಜೀವನ ಅಂದರೆ ವಿಭಿನ್ನ. ನನಗೆ ಆ ತನಕ ನಗರ ಹೇಗಿದೆ ಅಂತ ಗೊತ್ತಿರಲಿಲ್ಲ. ಮೂಡಬಿದಿರೆಯ ತಾಕೋಡೆ ಅಂತ ಗ್ರಾಮೀಣ ಭಾಗದಿಂದ ಮುಂಬೈಗೆ ಹೋಗಿ ಅಲ್ಲೊಂದು ಸೈಕಲ್ ಸೌಂಡ್ ಕೂಡ ಅಪರೂಪಕ್ಕೆ ಕೇಳಿಸುವಂಥದ್ದು ನಮ್ಮ ತಾಕೋಡೆಯಲ್ಲಿ. ಮುಂಬೈಯಲ್ಲಿ ಆ 4 ಗೋಡೆಗಳ ಮಧ್ಯೆ, ಅಂದರೆ ಅಲ್ಲಿ ಯಜಮಾನರು ಬ್ಯುಸಿ, ಹೋಟೆಲ್ ಜೀವನ, ರಾತ್ರಿ 2 ಗಂಟೆ, ಮನೆಯಲ್ಲಿ ಒಬ್ಳೆ. ಮೊದಲ ಸಂದರ್ಭದಲ್ಲಿ ತುಂಬಾ ಜನ ಇದ್ರು, ಬ್ಯಾಚುಲರ್ಸ್, ಅಂದ್ರೆ ನನ್ನ ಮಿಸ್ಟರ್ನ ಎಲ್ಲ ಸಂಬಂಧಿಕರು ಎಲ್ಲರೂ ಇದ್ರು. ಆ ನಂತರ ನಾನು ಒಬ್ಳೆ ಏಕಾಂತ, ಅಂದ್ರೆ ಆ ಏಕಾಂತಕ್ಕೆ ನನಗೆ ಪತ್ರಿಕೆಗಳು ಓದುವಾಗ ಅದರಲ್ಲಿ ಕಥೆಗಳನ್ನು ಕವಿತೆಗಳನ್ನು ನೋಡುವಾಗ ಅದು ನನಗೂ ಈ ತರ ಬರೀಬೇಕಂತ ಅನಿಸ್ತಾ ಇತ್ತು. ಆದರೆ ನನಗೂ ಸಾಧ್ಯ ಇದೆ ಇದೆಲ್ಲ ಅಂತ. ಆದ್ರೆ ನಾನು ಅದರ ಮೊದಲೇ ನನ್ನ ಡೈರಿಯಲ್ಲಿ ಅಲ್ಲಿ ತುಂಬಾ ಬೇಜಾರಾದಾಗ ಏನಾದ್ರೂ ಗೀಸ್ತಾ ಇದ್ದೆ, ಏನಾದ್ರೂ ಒಂದು ಕವಿತೆಗಳು, ಕವಿಗಳ ಕತೆ ಕವನಗಳೆಲ್ಲ ಈ ರೀತಿಯಾಗಿ ಅದು ಕೂಡ ಬೇಸರದ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುತ್ತೆ ಅಂತ ಬರಹಗಳೆಲ್ಲ. ಆಗ ಕವಿತೆ ಏನಂತ ನನಗೆ ಗೊತ್ತಿರ್ಲಿಲ್ಲ, ನನಗೆ ಏನಾದ್ರೂ ಗೀಸ್ತಾ ಇದ್ದೆ. ಒಮ್ಮೆ ಪತ್ರಿಕೆಯಲ್ಲಿ ನಾನು ಮೈಸೂರು ಇದು ಪ್ರೇಮ ಕವಿ ಪ್ರಶಸ್ತಿ ಅದೊಂದು ಆಡ್ ಬಂದಿತ್ತು, ಜಾಹೀರಾತು. ಅದರಲ್ಲಿ ನಾನು ಪ್ರೇಮ ಕವಿತೆಗಳನ್ನು ಬರೆಯಿರಿ ಅಂತ, ಪ್ರೇಮ ಕಾವ್ಯ ಪ್ರಶಸ್ತಿಗೆ ಕವಿತೆ ಕಳಿಸಿ, ಮೈಸೂರು ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ, ಅಲ್ಲಿ ನಾನು ಒಂದು ಕವಿತೆಯನ್ನು ಬರೆದು ಕಳಿಸಿದೆ, ಪ್ರೇಮ ಕವಿತೆ. ಅದು ಬಂತು. ಅಂದಿನಿಂದ ಮುಂಬೈಯ ಸಾಹಿತ್ಯ ವಲಯ ನನ್ನನ್ನು ಹುಡುಕೊಂಡು ಬರ್ಲಿಕ್ಕೆ ಆರಂಭಿಸಿದ್ರು, ಯಾರು ಇವಳು ಏನು ಅಂತ. ನನಗೆ ಎಲ್ಲರ ಪ್ರೋತ್ಸಾಹ ಸಿಕ್ಕಿತ್ತು. ನನ್ನನ್ನು ಒತ್ತಾಯಪೂರ್ವಕವಾಗಿ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಸಂಘಟನೆಯವರು, ತುಳು ಕನ್ನಡಿಗರು. ಆಗ ಇನ್ನಷ್ಟು ಪ್ರೋತ್ಸಾಹ ನನಗೆ ಸಿಕ್ತು. ಆರಂಭವಾಯಿತು. ಮೊದಲು ನಾನು ಕರ್ನಾಟಕ ಮಲ್ಲಕ್ಕೆ ಕಳಿಸ್ತಾ ಇದ್ದೆ. ಅಲ್ಲಿ ಶ್ರೀನಿವಾಸ್ ಚೌಕಟ್ಟಿ ಅವರು ಏನ್ ಮಾಡಿದ್ರು, ಬೇರೆ ಬೇರೆ ಪತ್ರಿಕೆಗಳಿಗೆ ಕೊಡು, ಒಂದಷ್ಟು ಹೆಚ್ಚು ಕಳಿಸು ಅಂತ. ಆಗ ನನಗೆ ಲೋಕಲ್ ಟ್ರೈನ್ ಪ್ರಯಾಣ ಕೂಡ ಗೊತ್ತಿರ್ಲಿಲ್ಲ. ನಾನು ತಮ್ಮನಲ್ಲಿ ಕೊಡ್ತಾ ಇದ್ದೆ ಕವಿತೆಗಳನ್ನು, ಕೊರಿಯರ್. ಅವರು ಕರ್ನಾಟಕ ಮಲ್ಲಲ್ಲಿ ಜೋಕಟ್ಟೆಯವರು ಬೇರೆ ಪತ್ರಿಕೆಗಳಿಗೆ, ಅಂದ್ರೆ ಮೊದಲು ನನಗೆ ಪರಿಚಯ ಆಗ್ಬೇಕಲ್ಲ, ಯಾವ ಪತ್ರಿಕೆಯ ಪರಿಚಯ ಇರಲಿಲ್ಲ. ಆ ನಂತರ ಇದರಲ್ಲಿ ನಾನು ಬರ್ದದ್ದು ಎಲ್ಲವೂ ನನ್ನ ಇಷ್ಟ, ನನಗೆ ಮನಸ್ಸಾದಾಗ, ಅಂದರೆ ಏಕಾಂತಕ್ಕೆ, ನನಗೆ ನನ್ನ ಬೇಸರಗಳಿಗೆ, ಯಾವುದಾದ್ರೂ ಒಂದು ಮಧುರ ಭಾವನೆಗಳು ಕಾಡಿದಾಗ, ನನ್ನ ಊರಿನ ಹಳ್ಳಿಯ ನೆನಪಾದಾಗ, ಈ ನಗರದ 4 ಗೋಡೆಗಳ ನಡುವೆ ತುಂಬ ಅಂದರೆ ದುಃಖ ಆದಾಗ, ಅಂದರೆ ನನಗೆ ಮಾತಾಡಲಿಕ್ಕೆ ಯಾರಾದರೂ ಬೇಕು ಅಂತ ಅನಿಸಿದಾಗ ನಾನು ಕವಿತೆಯ ಜೊತೆ ಮಾತಾಡ್ತಿದ್ದೆ. ಆ ಡೈರಿಯಲ್ಲಿ ಕವಿತೆಯನ್ನು ಬರೀತಿದ್ದೆ. ಅದು ನನಗೆ ಸಾಂತ್ವನ ಕೊಡ್ತಿತ್ತು. ಅಂದ್ರೆ ನನ್ನ ಕನಸನ್ನು ಕೈ ಹಿಡಿದು ನಡೆಸಿತ್ತು, ಭಾವನೆಗಳಿಗೆ ಜೊತೆಯಾಗ್ತಿತ್ತು, ಏಕಾಂತಕ್ಕೆ ಜೊತೆಯಾಗ್ತಿತ್ತು, ಮತ್ತೆ ನನಗೆ ನೋವಿಗೆ ಸಾಂತ್ವನ ನೀಡ್ತಿತ್ತು. ಅಂದ್ರೆ ಸುಮಾರು 3 ವರ್ಷಗಳ ಕಾಲ ಬರೆದಂತ ಈ ಒಂದು ಏನು
ಕೃತಿಯಲ್ಲಿದೆ, ಅಂತರಂಗದ ಮೃದಂಗ ಕೃತಿಯಲ್ಲಿದೆ. ಸುಮಾರು 59 ಕವನಗಳಿವೆ. ವೀಕ್ಷಕರೇ, ಈ ಕವನದ ಮುನ್ನುಡಿಯಲ್ಲಿ ವಸಂತ್ ಕುಮಾರ್ ಪೆರ್ಲಾ ಅವರು, ನಾನು ಈಗಾಗಲೇ ಹೇಳಿದೆ ವಸಂತ್ ಕುಮಾರ್ ಪೆರ್ಲಾ ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ ಅಂತ. ಮುನ್ನುಡಿಯಲ್ಲಿ ಒಂದು ಕಡೆ ಅವರು ಈ ರೀತಿಯಾಗಿ ಹೇಳ್ತಾರೆ: ಅನಿತಾ ಅವರ ಕವಿತೆಗಳ ಮೂಲ ಧಾತು ಸಂತೋಷ ಮತ್ತು ಉತ್ಸಾಹ. ಇವತ್ತಿನ ಬಹುತೇಕ ಕವಿಗಳ ಅಭಿವ್ಯಕ್ತಿಯಲ್ಲಿ ದುಃಖ, ಬೇಸರ, ವ್ಯಥೆ, ಹತಾಶೆಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಅನಿಗವಿತೆಗಳ ರಚನೆಯಲ್ಲಿ ಶಕ್ತಿ ಸೋರಿ ಹೋಗುತ್ತಿರುವ ಈ ದಿನಗಳಲ್ಲಿ ಸಂತೋಷವೆಂಬ ಸಕಾರಾತ್ಮಕ ರಚನಾತ್ಮಕ ಧಾತು ಈ ಕವಯಿತ್ರಿಯ ಒಳಸತ್ವದಲ್ಲಿ ಸ್ಥಾಯಿಯಾಗಿರುವುದು ನನಗೆ ಸಂತೋಷ ಕೊಟ್ಟಿದೆ. ನಿರಂತರವಾಗಿ ಬರವಣಿಗೆ ಕೃಷಿಯಲ್ಲಿ ತೊಡಗಿಕೊಂಡಿರುವುದರಿಂದ ಇವರು ಸಾಧನೆಯ ಹಾದಿಯಲ್ಲಿ ಭರವಸೆಯನ್ನು ಹುಟ್ಟಿಸುತ್ತಾರೆ. ಅದೇ ಅವರು ಹೇಳುವಂಥದ್ದು, ನಿಮ್ಮ ಈ ಒಂದು ಕವನದ ಮೂಲ ಧಾತು ಸಂತೋಷ ಮತ್ತು ಉತ್ಸಾಹ ಅಂತ. ನೀವು ಏಕಾಂತದಲ್ಲಿ ಅದು ನನ್ನ ಆರಂಭದ ಕವನ ಸಂಕಲನದಲ್ಲಿ ಇತ್ತು. ಆದ್ರೆ ಇದರಲ್ಲಿ ನಾನು ಒಂದು ಹೆಜ್ಜೆ ಮುಂದುವರಿದಿದ್ದೇನೆ. ನಾನು ನಿಮ್ಗೆ ಈಗ ಇಷ್ಟರವರೆಗೆ ಹೇಳಿದ್ದು ಆರಂಭದ್ದು. ಆದ್ರೆ ಈ ಸೆಕೆಂಡ್ ಅಲ್ಲಿ ಇದರಲ್ಲಿ ನಾನು ಒಂದು ಹೆಜ್ಜೆ ಬೆಳೆದಿದ್ದೇನೆ. ಅದೊಂದು ನಿಜಕ್ಕೂ ಕವಿ ಬೆಳವಣಿಗೆ ಅದು. ಹೌದು, ಉದಯೋನ್ಮುಖ ಕವಿಗಳು ಖಂಡಿತ ಹಂತವಾಗಿ ಮೊದಲ ಕವಿತಾ ಸಂಕಲನ ಕಾಯುತ್ತಾ ಕವಿತೆ. ಹೌದು, ಮೊದಲ ಕವನ ಸಂಕಲನ. ಸರಿ, ಇದರಲ್ಲಿ ನಾನು ಈಗಾಗಲೇ ಹೇಳಿದೆ 59 ಕವಿತೆಗಳಿದ್ದಾವೆ ಅಂತ. ಸೀತೆ ಸಂಹಿತೆ, ಅಸ್ತಿತ್ವದ ಜೊತೆಯಲ್ಲಿ ಹಣತೆ ಹಚ್ಚಿಡಲು, ಕಾವ್ಯ ಸೇತು, ನೀನಿದ್ದರೆ ನೀನಿರದಿರೆ, ಅಪರಿಚಿತೆ, ಮಾಗಿಯ ಸೊಗಸು, ಜಾತಿಯೇ ಇಲ್ಲದ ಜ್ಯೋತಿ, ಮೌನ ವೀಣೆ, ನಾನು, ಹೋಗಿ ಬರುವೆನು, ಕಳೆದು ಹೋದ ಮೇಲೆ, ಬದಲಾಗಿದೆ ದಾರಿ, ಅವಳ ಕಂಪನ, ಶ್ರಾವಣ ಸಂಭ್ರಮ, ಅರಳಿದ ಪಾರಿಜಾತ, ಮಣ್ಣಿನ ಮಡಿಲು, ನನ್ನ ಪ್ರಪಂಚ, ಮುಗಿದಿಲ್ಲ ಪಾಠ, ಇಲ್ಲಗಳ ನಡುವೆ ಪಯಣ, ಕಾಡುವ ಧನಿ, ಸಿಂಧೂರ, ಭಾವಗಳ ಗೆಳೆಯ, ಸಾಂತ್ವನದ ನಡೆ, ಪ್ರತಿಬಿಂಬ, ಜನ್ಮ, ಆಪ್ತ ರಕ್ಷಕ, ಕತ್ತಲೆಯ ಹೊರತೆ, ರಂಗಭೂಮಿ, ಕಾವ್ಯ ಕನ್ನಿಕೆ, ಒಂದೇ ಶರದಿ, ಬರಿದಾದ ಭಾವ. ಈ ರೀತಿಯಾಗಿ ಸುಮಾರು 59 ಕವನಗಳು ಅಂತರಂಗದ ಮೃದಂಗ ಈ ಒಂದು ಕವನ ಸಂಕಲನದಲ್ಲಿದೆ. ಡಾಕ್ಟರ್ ಬಿ ಜನಾರ್ದನ ಭಟ್ ಅವರು ಇದಕ್ಕೆ ಪೆನ್ನುಡಿಯನ್ನು ಕೂಡ ಬರೆದಿದ್ದಾರೆ. ಅನಿತಾ ಪೂಜಾರಿಯವರು ಕವಿತೆಯ ಜೊತೆಗೆ ಕಥೆಗಳನ್ನು, ಪ್ರವಾಸ ಕಥನಗಳನ್ನು, ಸಾಂದರ್ಭಿಕ ಲೇಖನಗಳನ್ನು ಬರೀತಾ ಇದ್ದಾರೆ. ತುಳು ಭಾಷೆಯ ಮೇಲೂ ಅಷ್ಟೇ ಪ್ರಭುತ್ವ ಇರುವ ಅನಿತಾ ಅವರ ತುಳು ಕವಿತೆಗಳಿಗೆ ವಿಶೇಷವಾದ ಸೊಗಡಿದೆ. ಕಾಯುತ್ತ ಕವಿತೆ ಎಂಬ ತಮ್ಮ ಮೊದಲನೆಯ ಕವನ ಸಂಕಲನದಲ್ಲಿ ಹುಟ್ಟಿಸಿದ್ದ ಭರವಸೆಯನ್ನು ಅವರು ನಿಜಗೊಳಿಸಿ ಬೆಳೆದಿದ್ದಾರೆ ಎನ್ನಲು ಮುಂಬಯಿಯ ಜಗಜ್ಯೋತಿ ಕಲಾವೃಂದದ ಪ್ರಶಸ್ತಿ ಪಡೆದಿರುವ ಈ ಕವಿತಾ ಸಂಕಲನವೇ ಸಾಕ್ಷಿ ಅಂತ ಜನಾರ್ದನ ಭಟ್ ಅವರು ಹೇಳ್ತಾರೆ ಈ ಒಂದು ಸಂಕಲನದ ಬೆನ್ನುಡಿಯಲ್ಲಿ. ಎಸ್ ಅನಿತಾ ಅವರೇ, ನಿಮಗೆ ನಮ್ಮ ಈಗ ವೀಕ್ಷಕರಿಗಾಗಿ ಒಂದು ಕವನವನ್ನು ನೀವು ಪ್ರಸ್ತುತಿಪಡಿಸಬೇಕು. ಯಾವುದನ್ನು ಪ್ರಸ್ತುತಿಪಡಿಸ್ತೀರಿ? ನಾನು ಹೋಗಿ ಬರುವೆನು ಎಂಬ ಕವಿತೆಯನ್ನು ವಾಚಿಸ್ತಿದ್ದೇನೆ. ಅಂದ್ರೆ ಇದು ಕಾಲ ನಿಲ್ಲುವುದಿಲ್ಲ, ನಿರಂತರ ಚಲನೆ ಇರ್ತದೆ. ಆ ಕಾಲದ ಬಗ್ಗೆ ನಾನು ಬರೆದ ಕವಿತೆ. ಸರಿ. ಕವನದ ಶೀರ್ಷಿಕೆ ಹೋಗಿ ಬರುವೆನು. ಮಾತಿತ್ತು ನನಗೆ ನಿನ್ನ ಬಳಿ, ಇತ್ತ ನೋಡೆಯ ಒಂದರೆಗಳಿಗೆ, ಮನದಿಂಪಿನೊಳಿದೆ ಹಿಗ್ಗಿನು ಸುರಿನ ಪವನ, ಅನುಪಮವಾಗಿದೆ ವಿನಿಮಯದ ಭವನ, ಸದ್ದಿರದ ಹೀಗೆ ಸರಿದರೆ ಹೇಗೆ, ಸದ್ದಿರದ ಹೀಗೆ ಸರಿದರೆ ಹೇಗೆ, ಹೋಗಿ ಬರುವೆನು ನಿತ್ಯೆ ಎನಬಾರದೆ, ಮಸೆದೊಳಿದ ನೋವಿದೆ, ಬಲು ಭಾರವಿದೆ ಕಟ್ಟಿಕೊಡಲೆ, ಮಾಸಲೊಪ್ಪದ ಹಸಿರು ಹಚ್ಚೆ ಇದೆ, ಏನೋ ಹಿತವಿದೆ ನನ್ನೊಳಿಡಲೆ, ಇನಿತು ಕೇಳೆಯ ನನ್ನ ನೋಡೆಯ, ಹೋಗಿ ಬರುವೆನು ಮುಗುದೆ ಎನಬಾರದೆ, ಋತುವೆ ಎಷ್ಟು ಆತುರ ನಿನಗೆ, ತೆರೆಮರೆ ಸೇರುವಲ್ಲಿಗೆ,
ನಿಂತ ನೆಲವನ್ನೊಮ್ಮೆ ನೋಡು, ಮಡುಗಟ್ಟಿದೆ ಎದೆ ಹಾಡು. ಋಣಗಳಿವೆ ನನ್ನ ನಿನ್ನ ನಡುವಿನಲ್ಲಿ, ಋಣಗಳಿವೆ ನನ್ನ ನಿನ್ನ ನಡುವಿನಲ್ಲಿ, ಹೋಗಿ ಬರುವೆನು ಸೊಗಸೆ ಎನಬಾರದೆ. ಯಾಕಿಷ್ಟು ಅವಸರ, ನನ್ನಲ್ಲೇನು ಬೇಸರ, ಮಾತುಕತೆ ಮುಗಿದಿಲ್ಲ ದಣಿದಂತಿದೆ, ಬರೆದಿಟ್ಟ ಕನಸೆಲ್ಲ ಉಳಿದಂತಿದೆ. ಅಳಿದುಳಿದ ನೆನಪಿನ ಗಂಟನ್ನು ಕೈಗಿತ್ತು, ಅಳಿದುಳಿದ ನೆನಪಿನ ಗಂಟನ್ನು ಕೈಗಿತ್ತು, ಹಠಾತ್ತನೆ ಎದ್ದು ನಿಂತಿರುವೆಯಲ್ಲ, ಹೋಗಿ ಬರುವೆನು ವರ್ಷೆ ಎನಬಾರದೆ. ಗತಪುಟಗಳ ಸೇರುವ ಮೊದಲು ಕೊಂಚ ನಿಲ್ಲು, ನುಡಿ ನಿನ್ನೊಳ ಸೊಲ್ಲು, ಮೊಗೆದು ಕೊಟ್ಟಿರುವೆ 100 ರಾಗವರ್ಣಗಳನ್ನು, ನಿನ್ನ ಬೆಲೆಯನ್ನು ಸುರಲೇ ಇಲ್ಲ. ಏಗಿ ಬಾಗಿ ಮಾಗಿರುವ ಲೆಕ್ಕವನ್ನು ನೀಡಿ, ಏಗಿ ಬಾಗಿ ಮಾಗಿರುವ ಲೆಕ್ಕವನ್ನು ನೀಡಿ, ಹೋಗಿ ಬರುವೆನು ಋತವೇ ಎನಬಾರದೆ, ಹೋಗಿ ಬರುವೆನು ಋತವೇ ಎನಬಾರದೆ. ಅದ್ಭುತ ಅದ್ಭುತ, ತುಂಬ ಚೆನ್ನಾಗಿದೆ ಮೇಡಮ್. ಎಸ್, ನೀವು ಕವಿತೆಯನ್ನು ಬರೆಯುವ ಆರಂಭದ ಸಂದರ್ಭವನ್ನು ಹೇಳಿದ್ರಿ, ನೀವು ಡೈರಿಯಲ್ಲಿ ಬರೀತಾ ಇದ್ದೆ, ಬರೆದು ನೋಟ್ ಮಾಡ್ತಾ ಇದ್ದೆ ಅಂತ. ಎಸ್, ಬರುತ್ತಾ ನಿಮಗೆ ಅದು ಪತ್ರಿಕೆಗಳಿಂದ ಮತ್ತು ಮುಂಬೈಯ ತುಳು ಸಂಘಟನೆ, ಕನ್ನಡ ಸಂಘಟನೆ ಎಲ್ಲ ವೇದಿಕೆಗಳು ಸಿಕ್ಕಿತ್ತು. ಅವಕಾಶಗಳು ಒಂದಂದ್ರೆ ನಾನು ಹುಡ್ಕೊಂಡು ಹೋಗ್ಲೇ ಇಲ್ಲ, ಎಲ್ಲ ಅವಕಾಶಗಳು ನನಗೆ ಬಂದ ಅವಕಾಶಗಳನ್ನು ಮಾತ್ರ ಸಮರ್ಥವಾಗಿ ಉಪಯೋಗಿಸ್ಕೊಂಡಿದ್ದೇನೆ. ಯಾವುದನ್ನು ಅಂದ್ರೆ ಅವಕಾಶಗಳಿಗೆ ನನಗೆ ಎಲ್ಲರೂ ಅದು ಅವಕಾಶ ಇದೆ ಅಂದ್ರೆ ಮೈಸೂರು ಅರಮನೆಯಲ್ಲಿ ನನಗೆ ಕವಿಗೋಷ್ಠಿ, ಅದು ನಾನು ಕನಸಲ್ಲೂ ಎನಿಸಿರ್ಲಿಲ್ಲ. ಅದು ನನಗೆ 2019ರಲ್ಲಿ ಅವಕಾಶ ಸಿಕ್ಕಿತ್ತು. ಹಾಗೆ ನಾನು ಬರೀತಾ ಹೋದೆ, ನನ್ನ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ಮಾಡ್ತಾ ಹೋದೆ, ಅವಕಾಶಗಳು ತಾನಾಗೇ ಅರಸಿ ಬಂದವು ನನಗೆ. ಇಂಥ ಸಂದರ್ಭದಲ್ಲಿ ನಿಮಗೆ ಅನೇಕ ಮಂದಿ ಮಾರ್ಗದರ್ಶಕರು, ಗುರುಗಳು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವವರು ಸಿಕ್ಕಿದ್ರು ಮುಂಬೈಯಲ್ಲಿ. ಹೌದು, ಖಂಡಿತ. ಸಾಮಾನ್ಯವಾಗಿ ಏನು ಈ ತವರು ನೆಲದಿಂದ ಮುಂಬೈಗೆ ಬಂದವರಿಗೆ ಅನೇಕ ಮಂದಿ ಪ್ರೋತ್ಸಾಹ ಕೊಡುತ್ತವರು ಸಿಗ್ತಾರೆ. ಒಂದು ಕಡೆ ನೀವು ಕೂಡ ಹೇಳ್ತೀರಿ, ಒಂದು ಏನು ಸಿಹಿ ಅಂತ ಕಂಡರೆ ಮುಂಬೈಯಲ್ಲಿ ಎಲ್ಲರೂ ಅದನ್ನು ಸಂಭ್ರಮಿಸಿ ಎಲ್ಲರೂ ಹಂಚ್ತಾರೆ. ಒಂಚೂರು ಸಿಹಿ ಕಂಡ್ರೆ ಇಡೀ ಕಬ್ಬಿನ ತೋಟಕ್ಕೆ ಮುತ್ತಿಗೆ ಹಾಕಿ ಆ ಸಿಹಿಯನ್ನು ಬಗೆದು ಊರೆಲ್ಲ ಹಂಚುವಂತೆ ಈ ತುಳು ಕನ್ನಡಿಗರು ಮುಂಬೈಯಲ್ಲಿ ಒಂದು ಎಲ್ಲಾದ್ರೊಂದು ಪ್ರತಿಭೆ ಕಂಡ್ರೆ ಸಾಕು, ಅವರನ್ನು ಕರೆತಂದು ವೇದಿಕೆಯಲ್ಲಿ ನಿಲ್ಲಿಸಿ ಹೊರಗೆ ಬಿಡುವುದಿಲ್ಲ ಅವರು. ಹಾಗೆ ನನ್ನನ್ನು ಕೂಡ ಅವರು ಬಿಡ್ಲಿಲ್ಲ. ಗ್ರೇಟ್ ಗ್ರೇಟ್. ಆಮೇಲೆ ನೀವು ನನಗೆ ಬಾರಿ ತುಂಬ ಖುಷಿಯಾದದ್ದು ಮತ್ತು ಒಂಥರ ಪ್ರೇರಣೆ, ಏನು PUC ಅಧ್ಯಯನವನ್ನು ಇಲ್ಲಿ ಮುಗಿಸಿದ ನಂತರ ಮತ್ತೆ ಒಂದು ಸುದೀರ್ಘ ಒಂದು ಗ್ಯಾಪ್ ನಂತರ ಮತ್ತೆ ನೀವು ಪದವಿ ಓದುವಂಥದ್ದು, ಸ್ನಾತಕೋತ್ತರ ಪದವಿ ಮಾಡುವಂಥದ್ದು, ಮತ್ತೆ ಇವಾಗ PhD ಕೂಡ ಮಾಡ್ತಾ ಇರುವಂಥದ್ದು, ಇದು ಹೇಗೆ ಸಾಧ್ಯ ಆಯಿತು ಅಂತ? ಅಂದರೆ ಮೊದಲು ಅಂದರೆ ನನಗೆ ನಾನು ಬರೀಲಿಕ್ಕೆ ಆರಂಭ ಮಾಡಿದೆ ಅಲ್ಲ, ಒಂದೆರಡು ಅಂದರೆ ಹೀಗೆ ಪತ್ರಿಕೆಯನ್ನು ಓದುವಾಗ ನನಗೆ ಆ ಪ್ರೇರಣೆ ಆಯಿತು. ಅಂದರೆ ನಾನು ಕಾಲೇಜಲ್ಲಿ ಕೂಡ ಬರೆದಿದ್ದೆ, ಕಾಲೇಜಲ್ಲಿ ಬರೆದು ಮದುವೆ ಆದ್ಮೇಲೆ ಅಲ್ಲಿಗೆ ಮುಕ್ತಾಯ ಆಯಿತು. ಬಾಲ್ಯದಲ್ಲಿ ಒಂದು ಕವಿಯತ್ರಿಯ ಒಳಗೆ ಇತ್ತು. ಹೌದು, ಮಂಗಳದಲ್ಲಿ ನಾನು ಪ್ರಕಟ ಆಗಿತ್ತು ಕವಿತೆ. ಆಮೇಲೆ ನಾನು ಬಿಟ್ಬಿಟ್ಟೆ, ಅಂದರೆ ಮದುವೆ ಆಯಿತು, ಸಂಸಾರಿಕ ಜವಾಬ್ದಾರಿ. ಆಮೇಲೆ ಮತ್ತೆ ನಾನು ಪತ್ರಿಕೆ ನೋಡಿದಾಗ ನಾನು ಬರೆಯಬಲ್ಲೆ, ನಾನು ಎಲ್ಲಿ ಕಳೆದು ಹೋಗ್ಬಿಟ್ಟಿದ್ದೇನೆ ಅಂತ, ನಾಲ್ಕು ಗೋಡೆಯ ಒಳಗಡೆ ನಾನು ಕಳೆದು ಹೋಗ್ಬಾರ್ದು ಅನ್ನೋ ಒಂದು ಭಾವ ನನ್ಗೆ ಕಾಡ್ತಾ ಇತ್ತು. ಆದ್ರಿಂದ ನಾನು ಬರೀಲಿಕ್ಕೆ ಆರಂಭ ಮಾಡಿದ್ನಲ್ಲ, ಪ್ರತಿಯೊಬ್ರು ನಿನ್ನ ಬರಹ ನೋಡಿದಾಗ MA ಮಾಡಿದ ಹಾಗೆ ಇದೆಯಲ್ಲ, ನೀನು MA ಮಾಡಿದ್ಯಾ, ಏನ್ ಮಾಡಿದ್ಯಾ ಅಂತ ಕೇಳ್ತಾ ಇದ್ರು. ಇಲ್ಲ, ನಾನು ಸೆಕೆಂಡ್ PUC, ಆದ್ರೆ ನಿನ್ಗೆ ಮಾಡ್ಬೋದಲ್ಲ ಅಂತ ಎಲ್ಲರೂ ಪ್ರತಿಯೊಬ್ರು ನನ್ಗೆ ಹೇಳ್ತಾ ಇದ್ರು. ಮುಂಬೈ ಯೂನಿವರ್ಸಿಟಿಗೆ ಹೋದಾಗ GN ಉಪಾಧ್ಯಾಯವರು ಕೂಡ ಅದೇ ಹೇಳ್ತಿದ್ರು, ನೀವು BA ಮಾಡಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಹಾಗೆ ಎಲ್ಲ. ಪ್ರತಿಯೊಬ್ರು ಹೇಳುವಾಗ ನಾನು ಅನಿಸಿದೆ, ಗೃಹಿಣಿಯಾಗಿ ಈ ಅಡುಗೆ ಮಾಡಿಕೊಂಡು ಬರೀ ನಾನು ತೋಚಿದ್ದನ್ನು ಗೀಚಿ ಇಟ್ಟರೆ ಅಲ್ಲೇ ನಾನು ಸೋಮಾರಿಯಾಗಿ ಇಷ್ಟೇ ನನ್ನ ಅನುಭವವನ್ನು ಮಾತ್ರ ಬರೀತೇನೆ, ಆದ್ರೆ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನಾನು BAಗೆ ಸೇರ್ಕೊಂಡ್ರೆ ವಿಸ್ತಾರವಾಗುತ್ತೆ. ಹೌದು, BAಗೆ ಸೇರ್ಕೊಂಡೆ, ಅದು ಆ ಕಲಿಕೆಯ ಉದ್ದೇಶದಿಂದ ನಾನು ಇನ್ನಷ್ಟು ಓದ್ಬೋದು. ಅದಕ್ಕೆ ನಾನು ಕನ್ನಡ ಸಾಹಿತ್ಯ, ಕನ್ನಡ ಅದೇ ಸಬ್ಜೆಕ್ಟ್ ತಗೊಂಡೆ, ನನಗೆ ತುಂಬಾ ನಾಲೆಜ್ ಸಿಕ್ತಾ. ಆಮೇಲೆ BA ಆದ ಕೂಡಲೇ ನನಗೆ ಉಪಾಧ್ಯಾಯರು ಬಿಡ್ಲಿಲ್ಲ ಮುಂಬೈ ಯೂನಿವರ್ಸಿಟಿಯಿಂದ. ಯಾವಾಗ BA ಎಕ್ಸಾಮ್ ಆಯ್ತು, MAಗೆ ಯಾವಾಗ ಸೇರ್ಕೊಳ್ತೀರಿ, ಎಂಟ್ರೆನ್ಸ್ ಎಕ್ಸಾಮ್ ಇದೆ ಬನ್ನಿ ಅಂತ ಅವರು ಫೋನ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. MA ಮಾಡಿದ್ಮೇಲೆ ನಾನು ಎನಿಸಿದೆ, ಸಾಕು MA ಸಾಕು ಅಂತ, ಅಂದರೆ ರ್ಯಾಂಕ್ ಬಂತಲ್ಲ ಸಾಕು, ಇನ್ನು ನನ್ನಷ್ಟಕ್ಕೆ ನಾನು ಬರವಣಿಗೆ ಮುಂದುವರಿಸಿದೆ. ಅವರು ಬಿಡಲಿಲ್ಲ, PhD ಎಂಟ್ರೆನ್ಸ್ ನೀವು ಮಾಡಲೇಬೇಕು ಅಂತ.
ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ, ಈಗ PhD ಸೇರ್ಕೊಂಡು ಬಿಲ್ಲವರ ಸಾಂಸ್ಕೃತಿಕ ಮುಂಬೈ ಬಿಲ್ಲವರು ಸಾಂಸ್ಕೃತಿಕ ಅಧ್ಯಯನ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಿಲ್ಲವರು ಈ ಕರಾವಳಿಯಿಂದ ಹೋಗಿ ಮುಂಬೈಯಲ್ಲಿ ಇದ್ದಾರೆ. ಹೌದು, ಬಹುಸಂಖ್ಯಾತರು ಮುಂಬೈಯಲ್ಲಿ. ಒಂದು ಭಾರಿ ದೊಡ್ಡ ಒಂದು ಒಳ್ಳೆಯ ಅಧ್ಯಯನ ಆಗುತ್ತೆ, ಮುಂದೆ ಅದು ಕೃತಿಯಾಗಿ ಕೂಡ ಬರಲಿ ಅದು. ಹೌದು, ಖಂಡಿತ. ಎಸ್ ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಮೊದಲು ಮೌನ ವೀಣೆ ಅನ್ನುವಂಥ ಒಂದು ಕವನದ ಒಂದು 2 ಸಾಲನ್ನು ನಮ್ಮ ವೀಕ್ಷಕರ ಮುಂದಿಡ್ತೇನೆ. ಅಂಬಾರಿ ಏರಬೇಕು, ರಾಣಿಯಂತೆ ಮರೆಯಬೇಕು, ಕೃಷ್ಣ ಕೈ ನೀಡು ಬಾರ. ಬಾನ ಸುತ್ತ ಹಾರಬೇಕು, ಹತ್ತೂರ ನೋಡಬೇಕು, ಕೃಷ್ಣ ರೆಕ್ಕೆಯಾಗು ಬಾರ. ಅಲೆಯೇರಿ ಸಾಗಬೇಕು, ಸಾಗರವನ್ನು ಮೀರಬೇಕು, ಕೃಷ್ಣ ನಾವಿಕನಾಗು ಬಾರ. ತೃಷೆಯನ್ನು ತಣಿಸಬೇಕು, ಹಿಮಮಣಿಯ ಸವಿಯಬೇಕು, ಕೃಷ್ಣ ಬೊಗಸೆಯಡ್ಡು ಬಾರ. ಹುಲ್ಲು ಹಾಸಿನಲ್ಲಿ ನಡೆಯಬೇಕು, ಹೃದಯವೊಂದು ಅರಳಬೇಕು, ಕೃಷ್ಣ ಸಮುದ್ರನಾಗು ಬಾರ. ಚಿಗುರೊಲವು ಮೆಳೆಯಬೇಕು, ಮೌನ ವೀಣೆ ನುಡಿಸಬೇಕು, ಕೃಷ್ಣ ಬೆರಳು ನೀಡು ಬಾರ. ವರುಣನನ್ನು ರಮಿಸಬೇಕು, ಮಳೆಬಿಲ್ಲು ನೋಡಬೇಕು, ಕೃಷ್ಣ ಬಿಸಿಲಾಗು ಬಾರ. ರಾಶಿ ಕಣ್ಣು ಎಣಿಸಬೇಕು, ಮುತ್ತು ಮಧುವ ಸವಿಯಬೇಕು, ಕೃಷ್ಣ ದುಂಬಿಯಾಗು ಬಾರ. ನಾಟ್ಯ ರಾಣಿಯಾಗಬೇಕು, ಹೆಜ್ಜೆ ಇಟ್ಟು ಕುಣಿಯಬೇಕು, ಕೃಷ್ಣ ಗೆಜ್ಜೆಯಾಗು ಬಾರ. ಪ್ರಾಸಕ್ಕೊಂದು ಸೇರಬೇಕು, ಭಾವಜೀವ ತುಂಬಬೇಕು, ಕೃಷ್ಣ ಕವಿತೆಯಾಗು ಬಾರ. ಅದ್ಭುತ ಕವನ ಇದು. ಇದು ಸ್ನೇಹ ಸಂಬಂಧ ಮಾಸಪತ್ರಿಕೆಯಲ್ಲಿ ಕೂಡ ಈ ಕವನ ಪ್ರಕಟವಾಗಿತ್ತು. ವೀಕ್ಷಕರೇ, ಅಂತರಂಗದ ಮೃದಂಗ ಈ ಒಂದು ಕವನ ಸಂಕಲನದ ಬಗ್ಗೆ ಅನಿತಾ ಪಿ ತಾಕೋಡೆಯವರು ಇವತ್ತು ನಮ್ಮ ಬುಕ್ ಟಾಕ್ ಮಾತುಕತೆಯಲ್ಲಿ ಮಾತನಾಡಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮನೆಯವರು, ಯಜಮಾನರು, ಮಗಳು, ಅವರ ಪ್ರೋತ್ಸಾಹ ಯಾವ ರೀತಿ? ನನ್ನ ಮಗಳು ಅಂದರೆ ಸಣ್ಣ ಚಿಕ್ಕ ಇರುವಾಗ ಮಗಳ ಬಗ್ಗೆ ನಾನು ಮೊದಲೇ ಹೇಳ್ತೇನೆ. ಅವಳು ಅಮ್ಮ ನೀನು ಹೋಗು ಕಾರ್ಯಕ್ರಮಕ್ಕೆ, ನಾನು ಕೂತ್ಕೊಳ್ತೇನೆ ಅಂದರೆ ನೀನು ಅವಳನ್ನೊಬ್ಳನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಭಯ. ಅಂದರೆ ಮುಂಬೈಯ ಊರು, ಸಂಬಂಧಿಕರಿಲ್ಲ, ಹಾಗೆ. ಆದರೆ ಅವಳು ನನಗೆ ಪ್ರೋತ್ಸಾಹ ಕೊಡ್ತೀನಿ, ನೀನು ಹೋಗು ಅಂತ. ಆಮೇಲೆ ನಾನು ಏನಾದ್ರು ಬರೆದ್ರೆ, ನಾನು ಇವತ್ತೊಂದು ಒಳ್ಳೆ ಕವಿತೆ ಬರೆದೆ ಅಂತ ಹೇಳಿದರೆ ಅವಳು ತಟ್ಟನೆ ನನಗೆ ಓದಿ ಹೇಳು ಅಂತ. ನಾನು ಅದಕ್ಕೆ ಅದು ಕನ್ನಡದಲ್ಲಿ ಕೆಲವೊಂದು ವರ್ಡ್ ಸ್ವಲ್ಪ ಟಫ್ ಇದೆ, ನನಗೆ ತುಳುವಿನಲ್ಲಿ ಹೇಳು ಅಂತ ಅವಳು ಬಿಡ್ತಾ ಇರ್ಲಿಲ್ಲ. ಮೊದಲ ಓದುಗರು ಮತ್ತು ನಿಮ್ಮ ಮೊದಲ ವಿಮರ್ಶಕರು. ಹೌದು. ನನ್ನ ಯಜಮಾನರು ಕೂಡ ಹಾಗೆ. ನನಗೆ ಎಲ್ಲ ಕಡೆ ನಾನು ಕಾರ್ಯಕ್ರಮಕ್ಕೆ ಅವರು ಬೇಡ ಅಂತಿರ್ಲಿಲ್ಲ, ಕಾಳಜಿ ಇತ್ತು. ಅಂದ್ರೆ ಹೇಗೆ ಹೋಗ್ತೀಯಾ, ಹೇಗೆ ಬರ್ತೀಯಾ ಅಂತ, ಅಂದ್ರೆ ತಲುಪಿದ್ಯಾ ಅಂತ ಕಾಳಜಿ ಇತ್ತು. ಆದ್ರೆ ಅವರು ಪ್ರೋತ್ಸಾಹ ಮಾಡಿದ್ರು. ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ನಾನು MA ಮಾಡಿ ಇನ್ನು PhD ಬೇಡ, ಅದಕ್ಕೆ ಸ್ವಲ್ಪ ಖರ್ಚಿದೆ ಅಲ್ಲ, ಬೇಡ ಅಂತ ಹೇಳಿದ್ರೆ ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತೀಯಾ, PhD ಮಾಡಲ್ಲ, ಮಾಡು ಅಂತ ಹೇಳ್ತಾ ಇದ್ರು. ಮಗಳು ಇವಾಗ M.Com ಮಾಡ್ತಾ ಇದ್ದಾಳೆ. ಮತ್ತೆ ಅವಳು ನನ್ನ ತಮ್ಮನ ಬ್ಯಾಂಕಿಂಗ್ ರಿಕವರಿ ಆಫೀಸ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾಳೆ. ಎಸ್ ವೀಕ್ಷಕರು, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಅಂತರಂಗದ ಮೃದಂಗ ಕವನ ಸಂಕಲನದ ಬಗ್ಗೆ ಇವತ್ತು ನಾವು ಮಾತಾಡಿದೆವು. ಮೇಡಮ್, ನಾನು ಸಮಸ್ತ ವೀಕ್ಷಕರ ಮತ್ತು ಓದುಗರ ಪರವಾಗಿ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಮೇಡಮ್. ನಮಸ್ತೆ ಸರ್, ಧನ್ಯವಾದ. ಥ್ಯಾಂಕ್ ಯು. ಬುಕ್ ಟಾಕ್ ಇದು ಪುಸ್ತಕದ ಮಾತು. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದ ಅನಿತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಬುಕ್ ಟಾಕನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.